ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ಚುಕ್ಕಿಯಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ಚುಕ್ಕಿಯಲ್ಲಿ, ಬೆಳಕನಿಟ್ಟು ತೂಗಿದಾಕಿ, ಬೆಳಕನಿಟ್ಟು ತೂಗಿದಾಕಿ, ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. GS ಶಿವರುದ್ರಪ್ಪ ಅವರ ಈ ಸಾಲುಗಳನ್ನು ಯಾಕೆ ಗುಣಗುಣಿಸ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು ವೀಕ್ಷಕರೇ, ಮನುಷ್ಯ ಜನ್ಮವೇ ದೊಡ್ಡದು. ಅದರಲ್ಲಿಯೂ ಹೆಣ್ಣು ಪ್ರಕೃತಿಯ ಅದ್ಭುತವೇ ಸರಿ. ಹೆಣ್ಣು ತಾಯಿಯಾಗಿ, ಅಕ್ಕನಾಗಿ, ತಂಗಿಯಾಗಿ ನಾನಾ ರೀತಿಯಲ್ಲಿ ತನ್ನ ಕರ್ತವ್ಯವನ್ನು ಸಮರ್ಥವಾಗಿ ನಿಭಾಯಿಸಬಲ್ಲಳು. ಆದರೆ ಮದುವೆಯಾದ ಮೇಲೆ ಗಂಡ, ಮನೆ, ಮಕ್ಕಳು ಎಂದು ತನ್ನ ಕನಸನ್ನು ಮೂಲೆಗುಂಪಾಗಿಸುವುದು ಸತ್ಯ. ಆದರೆ ಇಲ್ಲೊಬ್ಬ ಹೆಣ್ಣು ಮಗಳು ಸಂಸಾರದ ಜೊತೆಗೆ ರಾಜಕೀಯ, ಕ್ರೀಡೆ ಹಾಗೂ ಸಾಮಾಜಿಕ ಸೇವೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ತನ್ನ ಕನಸುಗಳನ್ನು ನನಸಾಗಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ನಾವು ಯಾರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ನೀವು ಯೋಚಿಸ್ತಿದ್ದೀರಾ? ವಯಸ್ಸು ಯಾವುದೇ ಸಾಧನೆಗೂ ಅಡ್ಡಿಯಾಗುವುದಿಲ್ಲ ಎಂದು ಸಾಬೀತುಪಡಿಸಿದ ಖ್ಯಾತ ಈಜುಪಟುವಾದ ಅಜೆಕಾರಿನ ಶ್ರೀಮತಿ ವಿದ್ಯಾ ಪೈ ಅವರೊಂದಿಗಿದ್ದೇವೆ. ಇವರು ರಾಷ್ಟ್ರ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಈಜು ಸ್ಪರ್ಧೆಯಲ್ಲಿ ಚಿನ್ನದ ಹಾಗೂ ಬೆಳ್ಳಿಯ ಪದಕವನ್ನು ಗಳಿಸಿರುತ್ತಾರೆ. ಬನ್ನಿ ವೀಕ್ಷಕರೇ, ಇವರ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ನಮಸ್ಕಾರ. ನೀವಿವತ್ತು ನಮ್ಮೊಂದಿಗಿರುವುದು ನಮಗೆ ತುಂಬಾ ಹೆಮ್ಮೆಯ ವಿಷಯ. ನಿಮ್ಮ ಒಂದು ಕಿರುಪರಿಚಯವನ್ನು ಮಾಡಿಕೊಡಬಹುದಾ? ನಮಸ್ಕಾರ, ನಾನು ವಿದ್ಯಾ. ಎಲ್ಲ ವೀಕ್ಷಕರಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ನಾನು ಮೂಲತಃ ಮಂಗಳೂರಿನವಳು. ಮದುವೆ ನಂತರ ಅಜೆಕಾರು ಕಾರ್ಕಳದಲ್ಲಿ ವಾಸಿಸುತ್ತಿದ್ದೇನೆ. ನಾನು ಹಲವಾರು ಸಾಂಸ್ಕೃತಿಕ, ಸಾಮಾಜಿಕ ಹಾಗೂ ರಾಜಕೀಯದಲ್ಲಿ ನನ್ನನ್ನು ತೊಡಗಿಸಿಕೊಂಡಿದ್ದೇನೆ. ಚಿಕ್ಕ ವಯಸ್ಸಿಂದಲೂ ನಾನು ಹಲವಾರು ಕ್ರೀಡೆಯಲ್ಲಿ ಭಾಗವಹಿಸಿದ್ದು. ಈಜು ನನ್ನ ಮೆಚ್ಚಿನ ಕ್ರೀಡೆ. ಈ ಮೆಚ್ಚಿನ ಕ್ರೀಡೆಯಾದ ಈಜನ್ನು ನೀವು ಹೇಗೆ ಕರಗತ ಮಾಡಿಕೊಂಡಿದ್ದೀರಿ? ತಾಯಿಯೇ ನನ್ನ ಮೊದಲ ಗುರು. ಅವರ ಆಸಕ್ತಿಯಲ್ಲಿ ನಾನು ಈಜು ಕಲಿತೆ. ಮಂಗಳೂರಿನವಳಾದ ನಾನು ಮಂಗಳೂರಿನ ಮಂಗಳ ಈಜುಕೊಳದಲ್ಲಿ ಈಜು ಕಲಿತೆ. ಅಮ್ಮ ಸ್ವತಃ ನನಗೆ ಕಲಿಸ್ತಿದ್ರು ಮತ್ತು ನನ್ನ ಸ್ವಲ್ಪ ಆಸಕ್ತಿ ನೋಡಿ ನನಗೆ ಕೋಚಿತ್ರ ಹಾಕಿ ಸ್ವಿಮ್ಮಿಂಗ್ ಕಲಿಸಿದ್ರು. ಖಂಡಿತವಾಗಿ ತಾಯಿಯೇ ಮೊದಲ ಗುರು. ಅಂಥದ್ರಲ್ಲಿ ಅವರು ನಿಮ್ಮನ್ನು ಬೆಳಿಗ್ಗೆ ಪ್ರತಿದಿನ ಎಬ್ಬಿಸಿ ಆ ಈಜು ಕಲಿಸಲಿಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದದ್ದು ಕೇಳಿ ನನಗೆ ತುಂಬಾ ಖುಷಿಯಾಯಿತು. ಈಜಲ್ಲಿ ನೀವು ಯಾವೆಲ್ಲ ಮಟ್ಟದಲ್ಲಿ ಭಾಗವಹಿಸಿದ್ದೀರಿ? ಶಾಲಾ ದಿನಗಳಲ್ಲಿ ಹಲವಾರು ಪದಕಗಳನ್ನು ಪಡೆದಿದ್ದೆ. ರಾಜ್ಯ ಮಟ್ಟ ತನಕ ಸ್ಪರ್ಧಿಸಿದ್ದೆ. ಕಾರಣಾಂತರಗಳಿಂದ 9ನೇ ತರಗತಿಯ ನಂತರ ಈಜನ್ನು ನಿಲ್ಲಿಸಿದೆ. ಆದರೆ ಈಗ ಸುಮಾರು 30 ವರ್ಷಗಳ ನಂತರ ಈಜುಕೊಳಕ್ಕೆ ಇಳಿದೆ. ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಸ್ಪರ್ಧಿಸಿದೆ. ನನ್ನ ಗಂಡ ಮತ್ತು ನನ್ನ ಮಕ್ಕಳ ಪ್ರೋತ್ಸಾಹದಿಂದ ಇದೆಲ್ಲ ಸಾಧ್ಯವಾಯಿತು. ಈ ರಾಜ್ಯ ಮಟ್ಟದಲ್ಲಿ ನೀವು ಯಾವೆಲ್ಲ ಪದಕ ಗಳಿಸಿದ್ದೀರಿ? ರಾಜ್ಯ ಮಟ್ಟದಲ್ಲಿ 2 ಬೆಳ್ಳಿ 1 ಚಿನ್ನವನ್ನು ಗಳಿಸಿದೆ. ರಾಜ್ಯ ಮಟ್ಟದ ಸ್ಪರ್ಧೆಯ ನಂತರ ವಡೋದರಾದಲ್ಲಿ ನಡೆದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದೆ. ಅಲ್ಲಿಯೂ ನಾನು 2 ಚಿನ್ನ ಹಾಗೂ 1 ಬೆಳ್ಳಿಯನ್ನು ಗಳಿಸಿದೆ. ನೀವು ರಾಷ್ಟ್ರ ಮಟ್ಟದಲ್ಲಿ 2 ಚಿನ್ನದ ಪದಕ ಹಾಗೂ 1 ಬೆಳ್ಳಿಯ ಪದಕ ಗೆದ್ದಿದ್ದು ತುಂಬಾ ಹೆಮ್ಮೆಯ ವಿಷಯ. ಈ ಸಂತೋಷವನ್ನು ನೀವು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳುವಿರಾ?
ನಾನು ರಾಷ್ಟ್ರ ಮಟ್ಟದಲ್ಲಿ ಚಿನ್ನವನ್ನು ಪಡೆದ ಕ್ಷಣವನ್ನು ನಾನು ಎಂದಿಗೂ ಮರೆಯಲು ಆಗೋದಿಲ್ಲ. ಅದೊಂದು ನನ್ನ ಜೀವನದ ಅದ್ಭುತ ಕ್ಷಣ. ಆ ಮಧುರ ಕ್ಷಣವನ್ನು ನೆನೆಸಿದರೆ ನನ್ನ ಮೈಯೆಲ್ಲ ರೋಮಾಂಚನವಾಗುತ್ತದೆ. ನಾನು ಏನೋ ಒಂದು ಸಾಧನೆ ಮಾಡಿದ್ದೇನೆ ಎಂಬ ಆತ್ಮತೃಪ್ತಿ ನನಗಿದೆ. ಖಂಡಿತವಾಗಿಯೂ ನೀವೊಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದ್ದೀರಿ ಎಂಬುದಕ್ಕೆ ಸಂಶಯವಿಲ್ಲ. ಸುಮಾರು 30 ವರ್ಷಗಳ ನಂತರ ಈಜನ್ನು ಮುಂದುವರಿಸಿದ್ದೀರಿ ಅಂತ ಹೇಳ್ತಿದ್ದೀರಿ. ಇದೊಂದು ತುಂಬಾ ಆಶ್ಚರ್ಯಕರವಾದ ವಿಷಯ. ಇದಕ್ಕೇನಾದರೂ ಪ್ರೇರಣೆ ಇದೆಯಾ? ಇದೊಂದು ಆಶ್ಚರ್ಯಕರವಾದ ವಿಷಯವೇ. 30 ವರ್ಷಗಳ ನಂತರ ಈಜನ್ನು ಪ್ರಾರಂಭ ಮಾಡಲು ಮೂಲ ಕಾರಣ ನನ್ನ ಆರೋಗ್ಯ. ಹೆರಿಗೆಯ ನಂತರ ದೇಹದ ತೂಕ ಜಾಸ್ತಿ ಆಯಿತು. ಅದರ ನಂತರ ಕೆಲವು ಆರೋಗ್ಯ ಸಮಸ್ಯೆಗಳು ಸ್ಟಾರ್ಟ್ ಆಯಿತು. ಸ್ಲಿಪ್ ಡಿಸ್ಕ್ನಂತಹ ದೊಡ್ಡ ಸಮಸ್ಯೆ ಶುರುವಾಯಿತು. ನನಗೆ ನಡೆದಾಡಲು ಸಾಧ್ಯವಾಗುತ್ತಿರಲಿಲ್ಲ. ವಾಕಿಂಗ್ ನನ್ನಿಂದ ಸಾಧ್ಯವಾಗದ ಕಾರಣ ದೇಹದ ತೂಕ ಕಡಿಮೆ ಮಾಡಲು ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದೆ. ಹೀಗೆ ನಾನು ಆರೋಗ್ಯದ ದೃಷ್ಟಿಯಿಂದ ಪುನಃ ಸ್ವಿಮ್ಮಿಂಗ್ ಅನ್ನು ಸ್ಟಾರ್ಟ್ ಮಾಡಿದೆ. ಇದಕ್ಕಿಂತ ಮಿಗಿಲು ಯಾವುದೂ ಇಲ್ಲ. ಹಾಗೆ ನೀವು ಈ 30 ವರ್ಷದ ನಂತರ ಮತ್ತೆ ಈ ಈಜನ್ನು ನೀವು ಪ್ರಾರಂಭಿಸಿದ್ದು ಒಂದು ಅತಿ ದೊಡ್ಡ ವಿಷಯವೇ. ನೀವು ನಿಮ್ಮ ವೈಯಕ್ತಿಕ ಹಾಗೂ ವೃತ್ತಿಪರ ಜೀವನವನ್ನು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತೀರಿ? ಹಾಗೂ ಮನೆಯಲ್ಲಿ ನಿಮಗೆ ಪ್ರೋತ್ಸಾಹ ಹೇಗಿದೆ? ನಾನು ಹಲವಾರು ರೀತಿಯ ಸಾಮಾಜಿಕ ಹಾಗೂ ರಾಜಕೀಯ ವಿಷಯಗಳಲ್ಲಿ ತೊಡಗಿಸಿದ್ದರೂ ಮೊದಲ ಆದ್ಯತೆಯನ್ನು ನಾನು ನನ್ನ ಕುಟುಂಬಕ್ಕೆ ಕೊಡುತ್ತೇನೆ. ನಾನು ಗೃಹಿಣಿಯಾಗಿ, ತಾಯಿಯಾಗಿ ನನ್ನ ಎಲ್ಲಾ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸುತ್ತಿದ್ದೇನೆ. ನೀವು ಇಷ್ಟೆಲ್ಲ ಹೇಳುವಾಗ ನಿಮ್ಮ ಬಾಲ್ಯ ಹೇಗಿತ್ತು ಎಂದು ತಿಳಿದುಕೊಳ್ಳುವ ಆಸೆ. ನಿಮ್ಮ ಹೆತ್ತವರ ಪ್ರೋತ್ಸಾಹ ಹೇಗಿತ್ತು ಮತ್ತು ಈಗಲೂ ಅವರ ಪ್ರೋತ್ಸಾಹ ಹೇಗಿದೆ? ನನ್ನ ಬಾಲ್ಯ ಚೆನ್ನಾಗಿತ್ತು. ನನ್ನ ಹೆತ್ತವರಿಗೆ ನಾವು 4 ಜನ ಮಕ್ಕಳು, 3 ಹೆಣ್ಣು ಮಕ್ಕಳು, 1 ಗಂಡು ಮಗು. ಹೆಣ್ಣು ಮಕ್ಕಳು ಆ ಕಾಲದಲ್ಲಿ ತುಂಬಾ ತಿರಸ್ಕರಿಸಲ್ಪಡುತ್ತಿದ್ರು. ಆ ಕಾರಣಕ್ಕೆ ನನ್ನ ತಾಯಿ ಶಿಕ್ಷಣಕ್ಕೆ ತುಂಬಾ ಆದ್ಯತೆ ಕೊಟ್ಟು ಬೇರೆ ಎಲ್ಲ ಚಟುವಟಿಕೆ, ಸಂಗೀತ, ಈಜು, ಕ್ರೀಡೆ ಎಲ್ಲದರಲ್ಲೂ ಭಾಗವಹಿಸಲು ಪ್ರೋತ್ಸಾಹಿಸುತ್ತಿದ್ರು. ಈಜು ಸ್ವತಃ ಅವರೇ ಕಲಿಸಿದ್ರು. ಶಿಕ್ಷಣಕ್ಕೂ ಅವರೇ ಕುತ್ಕೊಂಡು ಕಲಿಸ್ತಿದ್ರು ನಮ್ಮನ್ನು. ನಾನು ಈ ವಯಸ್ಸಿನಲ್ಲಿ ಏನಾದರೂ ಸಾಧನೆ ಮಾಡಿದ್ದೇನೆ ಅಂದ್ಕೊಂಡರೆ ಆ ಸಾಧನೆಗೆ ಕಾರಣ ನನ್ನ ತಾಯಿ. ಚಿನ್ನದ ಪದಕವನ್ನು ಗೆದ್ದು ಬರುವಾಗ ನನ್ನ ತಾಯಿ ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲಿ ನನ್ನನ್ನು ಕಾದುಕೊಂಡು ಕೂತಿದ್ದ ಕ್ಷಣಗಳನ್ನು ನೆನೆಸುವಾಗ ಅವರು ನನಗೆ ಕೊಟ್ಟ ವಿದ್ಯೆ ಸಾರ್ಥಕವಾಯಿತೆಂದು ಅನಿಸಿತು. ನಿಮ್ಮ ಹೆತ್ತವರ ಪ್ರೋತ್ಸಾಹ ಕೇಳಿ ತುಂಬಾ ಖುಷಿಯಾಯಿತು ನನಗೆ. ನಿಮ್ಮ ಮಕ್ಕಳ ಬಗ್ಗೆ 2 ಮಾತು. ನನಗೆ 2 ಹೆಣ್ಣು ಮಕ್ಕಳು. ಅವರು ಎಲ್ಲಾ ರೀತಿಯಲ್ಲಿ ಸಮರ್ಪಕವಾಗಿ ಶಿಕ್ಷಣದಲ್ಲೂ ಬೇರೆ ಕ್ಷೇತ್ರದಲ್ಲೂ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅವರ ಸಹಕಾರದಿಂದ ನಾನು ನನ್ನ ಸಾಧನೆಯನ್ನು ಮಾಡಲು ಸಾಧ್ಯವಾಯಿತು. ಅವರಿಗೂ ಎಲ್ಲ ವಿಷಯದಲ್ಲೂ ನಾನು ಪ್ರೋತ್ಸಾಹ ನೀಡುತ್ತೇನೆ. ನಿಮ್ಮ ಶಿಕ್ಷಣದ ಬಗ್ಗೆ ತಿಳಿಸುವಿರಾ? ನಾನು ಪ್ರಾಥಮಿಕ ಶಿಕ್ಷಣವನ್ನು ಮಣ್ಣಗುಡ್ಡ ಗವರ್ಮೆಂಟ್ ಸ್ಕೂಲಲ್ಲಿ ಮಾಡಿ 7ನೇ ತರಗತಿಯ ನಂತರ ಕೆನರಾ ಉರ್ವಾದಲ್ಲಿ ಕಲಿತೆ. ನಂತರ ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಇರುವಾಗ ನನಗೆ ಮದುವೆ ಆಯಿತು. ಶಿಕ್ಷಣ ಅಲ್ಲಿ ನಿಂತಿತ್ತು. ನಂತರ ನಾನು ನನ್ನ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನು PUC ಹಾಕುವುದನ್ನು ತಪ್ಪಿಸಲು ಡಿಗ್ರಿ ಮಾಡಿದೆ. ನಾನು 2015ರಲ್ಲಿ ಚುನಾವಣೆಗೆ ನಿಂತು ಪಂಚಾಯತ್ ಮೆಂಬರ್ ಆದೆ. ಅದರ ನಂತರ ಒಂದು ಪದವೀಧರ ವೋಟ್ ಅಂತ ಬರುತ್ತೆ, ಅದಕ್ಕೆ ಒಂದು ವೋಟ್ ಹಾಕುವ ಸಲುವಾಗಿ ಕಾನ್ವೊಕೇಶನ್ ಅನ್ನು ಡಿಗ್ರಿ ಮಾಡಿದ್ದೆ. ಕಾನ್ವೊಕೇಶನ್ ಅನ್ನು ಆ ವರ್ಷ ಎನ್ರೋಲ್ ಮಾಡಿಸಿದೆ. ಓಟಿನ ಒಂದು ವೋಟ್ ಹಾಕುವ ಒಂದು ಆಸೆಯಿಂದ ಕಾನ್ವೊಕೇಶನ್ ತಂದೆ. ಅದು ನನಗೆ ತುಂಬಾ ಹೆಮ್ಮೆ ಅನಿಸ್ತದೆ. ಇದೊಂದು ಸ್ಫೂರ್ತಿದಾಯಕ ವಿಷಯವೇ ಸರಿ. ಯಾಕೆಂದ್ರೆ ಕೆಲವರು ಹೆಂಗಸರು ಅರ್ಧದಲ್ಲಿ ತಮ್ಮ ಎಜುಕೇಶನ್ ಅನ್ನು ನಿಲ್ಲಿಸಿ ಆಮೇಲೆ ಅದನ್ನು ಕಂಟಿನ್ಯೂವೇ ಮಾಡುದಿಲ್ಲ. ಹೀಗೆ ನಿಮ್ಮ ಕತೆ ಕೇಳುವಾಗ ಖಂಡಿತವಾಗಿ ಅವರು ಕೂಡ ಒಂದು ಬರೀಲಿಕ್ಕೆ ಅವಕಾಶವಿದೆ ಅಂತ ನಾನು ಭಾವಿಸ್ತೇನೆ. ಪ್ರಸ್ತುತ ನೀವು ಯಾರಿಗಾದ್ರೂ ಈಜು ಕಲಿಸ್ತಿದ್ದೀರಾ? ಇನ್ನು ಮುಂದಾದ್ರೂ ಯಾರಿಗಾದ್ರೂ ಈಜು ಕಲಿಬೇಕಂದರೆ ನಿಮ್ಮಲ್ಲಿ ಅವಕಾಶವಿದೆಯಾ? ಖಂಡಿತ ಕಲಿಸಿದ್ದೇನೆ. ಚಿಕ್ಕ ಮಕ್ಕಳು ಹಾಗೂ ಮಹಿಳೆಯರಿಗೆ ಕಲಿಸಿದ್ದೇನೆ.
ಇನ್ನು ಯಾರಿಗಾದರೂ ಆಸಕ್ತಿ ಇದ್ದರೆ ನಾನು ಕಲಿಸಲು ತಯಾರಿದ್ದೇನೆ. ತಿಳಿಯಿತ ವೀಕ್ಷಕರೇ, ಯಾರಿಗಾದರೂ ಈಜಿನಲ್ಲಿ ಆಸಕ್ತಿ ಇದ್ದರೆ ಇವರನ್ನು ಸಂಪರ್ಕಿಸಬಹುದು. ಅದೇ ರೀತಿಯಲ್ಲಿ ನೀವು ಯಾವೆಲ್ಲ ಸಂಘ ಸಂಸ್ಥೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಿ? ನಾನು 5 ವರ್ಷ ಪಂಚಾಯತ್ ಮೆಂಬರ್ ಆಗಿದ್ದೆ. ಈಗ ನಾನು ಪ್ರಸ್ತುತವಾಗಿ ಅಜೆಕಾರು ವ್ಯವಸಾಯ ಸಂಘದಲ್ಲಿ ನಿರ್ದೇಶಕಳಾಗಿದ್ದೇನೆ. ನಾನು ಅಜೆಕಾರು ಮಹಿಳಾ ಮಂಡಳಿಯಲ್ಲಿ ಸುಮಾರು 15 ವರ್ಷದಿಂದ ಕಾರ್ಯದರ್ಶಿಯಾಗಿದ್ದೇನೆ. ಮತ್ತು ಅಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನದ್ದು ಹಾಗೆ ಸಂಘ ಸಂಸ್ಥೆಗಳಿವೆ, ಅಲ್ಲೆಲ್ಲ ಕಮಿಟಿಯಲ್ಲಿದ್ದೇನೆ. ಜನರ ಪ್ರೀತಿಯಿಂದ ನಾನು ಇಷ್ಟು ಸಾಮಾಜಿಕವಾಗಿ ಬೆಳೆಯಲು ಸಾಧ್ಯವಾಯಿತು. ಇಷ್ಟೆಲ್ಲ ಸಂಘ ಸಂಸ್ಥೆಗಳಲ್ಲಿ ನೀವು ತೊಡಗಿಸಿಕೊಂಡದ್ದಲ್ಲದೆ ನೀವು ಸುಮಾರು 19 ಸಾರಿ ರಕ್ತದಾನ ಮಾಡಿದ್ದೀರಿ ಎಂದು ನಾನು ಕೇಳಿಪಟ್ಟಿದ್ದೇನೆ. ಇದರ ಬಗ್ಗೆ ನೀವು ಏನು ಅಂತೀರಿ? ಹೌದು, ನಾನು 19 ಸಾರಿ ರಕ್ತವನ್ನು ದಾನ ಮಾಡಿದ್ದೇನೆ. ರಕ್ತದಾನ ಶ್ರೇಷ್ಠ ದಾನ. ಇತ್ತೀಚಿನ ದಿನಗಳಲ್ಲಿ ರಕ್ತದಾನ ಮಾಡುವುದು ತುಂಬಾ ವಿರಳ. ಹಾಗೆ ಇರುವಾಗ ನನ್ನ ದೇಹವು ಸಮರ್ಥಕವಾಗಿ ಇರುವ ತನಕ ನಾನು ರಕ್ತದಾನ ಮಾಡುವುದಾಗಿ ನಿರ್ಧರಿಸಿದ್ದೇನೆ. ಅದೇ ರೀತಿ ನನ್ನ ಜೀವನದ ನಂತರ ನನ್ನ ದೇಹದ ಎಲ್ಲಾ ಭಾಗಗಳನ್ನು ದಾನ ಮಾಡುವುದಾಗಿ ಬರೆದುಕೊಟ್ಟಿರುತ್ತೇನೆ. ನನ್ನಿಂದ ಮತ್ತೊಬ್ಬರಿಗೆ ಮರುಜನ್ಮ ಸಿಕ್ಕುವುದಾದರೆ ಇದಕ್ಕಿಂತ ಶ್ರೇಷ್ಠ ಏನಿದೆ? ಖಂಡಿತವಾಗಿಯೂ ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ನೀವು ಹೇಳಿದ ಈ ವಿಷಯ ಎಲ್ಲರೂ ಅಳವಡಿಸಿಕೊಂಡರೆ ಜಗತ್ತಿನಲ್ಲಿ ಅದ್ಭುತ ನಡೆಯುವುದರಲ್ಲಿ 2 ಮಾತೇ ಇಲ್ಲ. ಮುಂಬರುವ ಯುವ ಪೀಳಿಗೆಗೆ ನಿಮ್ಮ ಸಂದೇಶವೇನಾದರೂ ಇದೆಯಾ? ಸಾಧನೆಗೆ ವಯಸ್ಸು ಮುಖ್ಯವಲ್ಲ, ಮನಸ್ಸು ಮುಖ್ಯ. ಗುರಿ ಇಟ್ಟು ಮುನ್ನಡೆದರೆ ಜಯ ನಮ್ಮದೇ. ಆಹಾ, ಎಂತ ಒಂದು ಅದ್ಭುತವಾದ ಮಾತುಗಳು. ಈ ನಡುವಯಸ್ಸಿನಲ್ಲಿ ಸಾಧನೆ ಮಾಡುವುದು ಊಹಿಸುವುದು ಕಷ್ಟ, ಆದರೆ ಇಷ್ಟು ದೊಡ್ಡ ಸಾಧನೆ ಮಾಡಿ ನೀವು ಜಗತ್ತಿಗೆ ಮಾದರಿಯಾಗಿದ್ದೀರಿ. ಈಜಿನಲ್ಲಿ ಇನ್ನು ಮುಂದೆ ನಿಮ್ಮ ಸಾಧನೆ ಏನಾದರೂ ಮನಸ್ಸಿನಲ್ಲಿದೆ? ಇನ್ನು ಮುಂದೆ ಬರುವ ಮೇ ತಿಂಗಳಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಈಜು ಸ್ಪರ್ಧೆ ಇದೆ. ಅದಕ್ಕೊಂದು ಜಪಾನಿಗೆ ಹೋಗಿ ಸ್ಪರ್ಧಿಸಿ ಬರ್ಬೇಕಂತ ಒಂದು ಆಸೆ ಇದೆ. ತುಂಬಾ ಖುಷಿ ಆಯಿತು ನನಗೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಭಾಗವಹಿಸಿ ಚಿನ್ನದ ಪದಕವನ್ನು ಗಳಿಸಲಿ ಎಂದು ನಾನು ದೇವರಲ್ಲಿ ಬೇಡಿಕೊಳ್ತೇನೆ. ಹಾಗೆ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ನೆರವೇರಲಿ ಅಂತ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ನಮ್ಮ ಹೆಂಗಸರಿಗೆ ಏನಾದರೂ ನಿಮ್ಮ ಕಿವಿ ಮಾತುಗಳು? ಹೆಣ್ಣು ಮನೆಯಲ್ಲಿ 4 ಗೋಡೆಗಳಿಗೆ ಸೀಮಿತವಲ್ಲ. ಏನಾದರೂ ಸಾಧನೆ ಮಾಡಿ ತಮ್ಮ ಒಂದು ಅಸ್ತಿತ್ವವನ್ನು ಜಗತ್ತಿಗೆ ತೋರಿಸಿ ಬದುಕುವುದನ್ನು ಕಲಿಯಬೇಕು. ಅಚಲವಾದ ಹಠ ಹಾಗೂ ಗುರಿ ಇದ್ದಲ್ಲಿ ಹೆಣ್ಣು ಏನನ್ನೂ ಸಾಧಿಸಬಹುದು. ನಮ್ಮ ವೀಕ್ಷಕರಿಗೆ ಒಳ್ಳೆಯ ಕಿವಿ ಮಾತನ್ನು ಹೇಳಿದ್ದೀರಿ ನೀವು. ಸಮಯ ವ್ಯರ್ಥ ಮಾಡದೆ ಹೆಂಗಸರು ಅಚಲವಾದ ಒಂದು ಸಾಧನೆಯಲ್ಲಿ ತೊಡಗಿಕೊಂಡರೆ ಯಾವುದೇ ಅಡೆತಡೆಗಳು ಅಡ್ಡಿಯಾಗುವುದಿಲ್ಲ ಅಂತ ನಾನು ಭಾವಿಸ್ತೇನೆ. ನಿಮ್ಮೊಂದಿಗೆ ಕಳೆದ ಅದ್ಭುತ ಕ್ಷಣಗಳು ಅವಿಸ್ಮರಣೀಯ ಅಂತ ನಾನು ಭಾವಿಸ್ತೇನೆ. ಹೆಣ್ಣು ಮನಸ್ಸು ಮಾಡಿದರೆ ಆಕಾಶದೆತ್ತರದಷ್ಟು ಸಾಧಿಸಬಲ್ಲಳು ಎಂಬುದನ್ನು ನೀವು ನಮಗೆ ಸಾಬೀತುಪಡಿಸಿ ತೋರಿಸಿದ್ದೀರಿ. ನಿಮ್ಮ ಎಲ್ಲ ಅನುಭವ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ನಮ್ಮ ವೀಕ್ಷಾ ತಂಡದಿಂದ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಈ ಕೀರ್ತಿ ಜಗದಗಲ ಮುಗಿಲಗಲ ಹರಡಲಿ ಎಂದು ನಾವು ಎಲ್ಲರೂ ಹಾರೈಸುತ್ತೇವೆ. ನಮ್ಮ ತಂಡದಿಂದ ನಿಮಗೊಂದು ಕಿರುಕಾಣಿಕೆ. ಥ್ಯಾಂಕ್ ಯು. ನೋಡಿದ್ದೀರಲ್ಲ ವೀಕ್ಷಕರೇ, ಛಲವೊಂದಿದ್ದರೆ ಹೆಣ್ಣು ಏನನ್ನು ಸಾಧಿಸಬಲ್ಲಳು ಎನ್ನುವುದಕ್ಕೆ ಇವತ್ತಿನ ಶ್ರೀಮತಿ ವಿದ್ಯಾಪೈ ಇವರೇ ಸಾಕ್ಷಿ. ಇವರ ಸಾಧನೆಯನ್ನು ಅನಾವರಣಗೊಳಿಸುವ ಸಣ್ಣ ಪ್ರಯತ್ನವನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಈ ವಿಡಿಯೋ ಇಷ್ಟವಾದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.